ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದ ಮುಂಬೈನ ಮಕ್ಕಳ ಒತ್ತೆಯಾಳು ಪ್ರಕರಣ ಕೊನೆಗೂ ಸುಖಾಂತ್ಯ ಕಂಡಿದೆ. 17 ಮಕ್ಕಳನ್ನ ಒತ್ತೆಯಾಳಾಗಿ ಇಟ್ಟುಕೊಂಡಿದ್ದ ಆರೋಪಿ ರೋಹಿತ್ ಆರ್ಯ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾನೆ. ಪೊಲೀಸರೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಗಾಯಗೊಂಡಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾನೆ. ರೋಹಿತ್ ಆರ್ಯ ಕಪಿಮುಷ್ಟಿಯಿಂದ ಮಕ್ಕಳನ್ನ ರಕ್ಷಿಸಲು ಕಾರ್ಯಾಚರಣೆ ಆರಂಭಿಸಿದ ಪೊಲೀಸರ ಮೇಲೆ ಆರ್ಯ ಸ್ಟುಡಿಯೋಸ್ನಲ್ಲಿ ರೋಹಿತ್ ಆರ್ಯ ಏರ್ ಗನ್ ಬಳಸಿ ಗುಂಡು ಹಾರಿಸಿದ. ಆತ್ಮರಕ್ಷಣೆಗಾಗಿ ಪೊಲೀಸರು ಪ್ರತಿದಾಳಿ ನಡೆಸಿದಾಗ ರೋಹಿತ್ ಆರ್ಯ ಗುಂಡೇಟಿನಿಂದ ಗಾಯಗೊಂಡಿದ್ದ. ರೋಹಿತ್ ಆರ್ಯ ಮಕ್ಕಳ ಗುಂಪೊಂದನ್ನ ಆಡಿಷನ್ಗೆ ಕರೆದಿದ್ದ. ಆದರೆ ಈ ಆಡಿಷನ್ ಒಂದು ನೆಪವಾಗಿದ್ದು ಆತ 8 ರಿಂದ 14 ವರ್ಷದೊಳಗಿನ ಒಟ್ಟು 17 ಮಕ್ಕಳನ್ನ ಹಲವಾರು ಗಂಟೆಗಳ ಕಾಲ ಒತ್ತೆಯಾಳಾಗಿರಿಸಿಕೊಂಡಿದ್ದ. ಆರ್ಯ ಸ್ಟುಡಿಯೋಸ್ನಿಂದಲೇ ವಿಡಿಯೋ ಸಂದೇಶ ಮಾಡಿದ್ದ. ನಾನು ಕೆಲವರೊಂದಿಗೆ ಮಾತನಾಡಲು ಬಯಸಿದ್ದು ಅವರೊಂದಿಗೆ ಚರ್ಚೆಗೆ ಅವಕಾಶ ಕಲ್ಪಿಸಿದರೆ ಮಕ್ಕಳನ್ನ ಬಿಡುಗಡೆ ಮಾಡುತ್ತೇನೆ ಎಂದು ಹೇಳಿದ. ನಾನು ಭಯೋತ್ಪಾದಕನಲ್ಲ. ನಾನು ಯಾವುದೇ ಹಣಕ್ಕೆ ಬೇಡಿಕೆ ಇಡ್ತಾ ಇಲ್ಲ. ನಾನು ಕೇವಲ ಕೆಲವರೊಂದಿಗೆ ಮಾತನಾಡಲು ಬಯಸುತ್ತೇನೆ. ಒಂದು ವೇಳೆ ನನ್ನ ಬೇಡಿಕೆಗಳನ್ನ ಈಡೇರಿಸದೇ ಇದ್ರೆ ಈ ಮಕ್ಕಳನ್ನ ಅವರ ಪೋಷಕರು ಜೀವಂತವಾಗಿ ನೋಡೋದಿಲ್ಲ ಎಂದು ರೋಹಿತ್ ಆರ್ಯ ತನ್ನ ವಿಡಿಯೋ ಸಂದೇಶದಲ್ಲಿ ಎಚ್ಚರಿಸಿದ. ಕೊನೆಗೂ ಮುಂಬೈ ಪೊಲೀಸರ ಸಾಹಸದಿಂದ ಎಲ್ಲಾ ಮಕ್ಕಳನ್ನ ಪೋಷಕರಿಗೆ ಒಪ್ಪಿಸಿದ್ದು ತಮ್ಮ ಮಕ್ಕಳು ಸುರಕ್ಷಿತವಾಗಿರುವುದನ್ನು ಕಂಡು ಪೋಷಕರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ.